ಮುಗಿಸಲಿಲ್ಲಲ್ಲ. ಅಸ್ತಮಿಸುವಾಗ ಯುದ್ಧವನ್ನು ನಿಲ್ಲಿಸಬೇಕಿತ್ತು. ಯಾಕೆ ದ್ರೋಣಾಚಾರ್ಯರು ಹಾಗೆ ಮಾಡಿದ್ರು? ಯುದ್ಧ ನಡೆಯುತ್ತಾ ಇದೆ, ವಿರಾಮ ಘೋಷಣೆ ಆಗಲಿಲ್ಲ. ಬಹುಶಃ ರಾತ್ರಿಯು ಯುದ್ಧವನ್ನು ಮುಂದುವರಿಸುವ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಅಂತ ಕಾಣುತ್ತದೆ. ಅದಾದರೂ ದೊಡ್ಡ ವಿಷಯವಲ್ಲ. ವೈರಿಪಾಳಯದಿಂದ ಬರುತ್ತಾ ಇರುವವರು ಯಾರು? ಮಾಯಾವಿಗಳಾದಂತಹ ದಾನವರು. ಮಾಯಾಯುದ್ಧವನ್ನು ಮಾಡುವಂತಹ ಅವರನ್ನು ವಿರೋಧಿಸಬೇಕಿದ್ರೆ ನಮ್ಮಲ್ಲೂ ಮಾಯಾಯುದ್ಧ ವಿದ್ಯೆಯನ್ನು ಪರಿಣಿತ ಆದಂತಹ ವ್ಯಕ್ತಿಯನ್ನೇ ಕಳುಹಿಸಿಕೊಡಬೇಕು. ಏನು ಮಾಡುವ? ಕರ್ಣನು ಹಾಗೆ ಅಸ್ತ್ರವೊಂದನ್ನು ಹಿಡಿದುಕೊಂಡು ಬಂದಿದ್ದಾನೆ. ಅರ್ಜುನನ ಮೇಲೆ ಪ್ರಯೋಗಿಸಿದರೆ ಅರ್ಜುನನ ಶಿರ ಹಾರ್ತದೆ.
ಅವನ ಶಿರವನ್ನು ಉಳಿಸಬೇಕಿದ್ರೆ ಆ ಬಾಣಕ್ಕೆ ಯಾರಾದ್ರೊಬ್ಬ ವ್ಯಕ್ತಿಯನ್ನು ಬಲಿ ಕೊಡಲೇಬೇಕು. ಯಾರು ಅಂತ ಯೋಚಿಸಿದ್ರೆ ಭೀಮನ ಮಗನಾದಂತಹ ಘಟೋತ್ಕಜನಿದ್ದಾನೆ. ಅವನು ಉಳಿಯಬೇಕಾದವನಲ್ಲ, ಯಾಕಂದ್ರೆ ಬ್ರಹ್ಮ ವಿರೋಧಿ. ಯಾರು ಬ್ರಹ್ಮದ್ವೇಷವನ್ನು ಕಟ್ಟಿಕೊಂಡು ಬದುಕುತ್ತಾರೋ ಅಂಥವರಿಗೆ ಪ್ರಪಂಚದಲ್ಲಿ ಬದುಕುವಂತ ಅರ್ಹತೆ ಇಲ್ಲ. ಅವನನ್ನು ಬಲಿ ಕೊಟ್ಟಾದರೂ ಅರ್ಜುನನನ್ನು ನಾನು ಉಳಿಸಿಕೊಳ್ಳಲೇಬೇಕು. ನೋಡೋಣ. ಕಂದ ಘಟೋತ್ಕಜ ಅದಕ್ಕೆ ಅಡ್ಡ ಬಿದ್ದಿದ್ದೇನೆ. ಹೇಳಪ್ಪ. ಹಿಡಿಂಬಾವರದಲ್ಲಿ ಹಾಯಾಗಿ ಸಂಚಾರ ಮಾಡ್ತಾ ಇದ್ದೆ. ಹಕ್ಕನೆ ಒಂದು ಕರೆ ಆಯ್ತು. ಕರೆ ಯಾರದ್ದು ಸರಿಯಾಗಿ ಆಲಿಸಿದ್ರೆ ಲೋಕರಕ್ಷಕರಾದಂತಹ ನಿಮ್ಮದ್ದು. ನಿಮ್ಮ ಧ್ವನಿ ಕೇಳಿಯೇ ಗಗನ ಮಾರ್ಗವಾಗಿ ಹಾರಾಡಿಕೊಂಡು ಬಂದೆ. ಸ್ವಾಮಿ, ಮುಖದಲ್ಲಿ ಚಿಂತೆ ಕಾಣ್ತಾ ಇದೆ. ದೇವರಾದಂತ ನಿಮಗೇ ಈ ರೀತಿಯಾಗಿ ಚಿಂತೆ ಇರಬೇಕು ಅಂತಾದ್ರೆ ನಮ್ಮಂತವರ ಪಾಡೇರು ನನ್ನನ್ನು ಈ ಮಧ್ಯರಾತ್ರಿಯ ಕಾಲದಲ್ಲಿ ಭರಿಸಬೇಕು ಅಂತಾದ್ರೆ ಏನಾದ್ರೊಂದು ವಿಷಯ ಇರಬೇಕು. ಅದರಲ್ಲಿ ಕೇಳ್ತಾ ಇದ್ದೇನೆ. ಯಾಕಾಗಿ ಕರೆದ್ರಿ? ನನ್ನಿಂದ ಏನಾಗಬೇಕು ಹೇಳಿ. ಅಧರ್ಮಪೂರಿತವಾದಂತಹ ರಾತ್ರಿ ಯುದ್ಧವನ್ನು ಘೋಷಣೆ ಮಾಡಿದ್ದಾರೆ ದ್ರೋಣಾಚಾರ್ಯರು. ನಮ್ಮವರು ಯುದ್ಧ ಮಾಡ್ತಾ ಇದ್ದಾರೆ. ಆದರೆ ಯಾರು ಜಯವನ್ನು ಪಡೆಯುವಲ್ಲಿ ಸಫಲರಾಗಿಲ್ಲ. ಎಲ್ಲರೂ ಸೋಲ್ತಾ ಇದ್ದಾರೆ. ಹೌದೇ? ಯಾಕಂದ್ರೆ ಇದಿರು ಪಕ್ಷದಿಂದ ಬಂದವರು ದಾನವರು, ಮಾಯಾವಿಗಳಾದಂತಹ ಅವರು ಮಾಯಾ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಹಾಗಿದ್ರೆ ಮಾಯೆಯನ್ನು ಜಯಿಸಬೇಕಿದ್ರೆ ಭಗವಂತ ಈ ಮಧ್ಯರಾತ್ರಿಯ ಕಾಲದಲ್ಲಿ ಮಾಯಾ ಯುದ್ಧವನ್ನು ಮಾಡುವುದಕ್ಕೆ ನನ್ನನ್ನು ಕರೆದ್ರಿ. 14 ದಿನದ ಯುದ್ಧ ನಡೆಯಿತು. ಒಂದು ಗಳಿಗೆ ಆದ್ರೂ ಕರೆದಿದ್ದೀರ ನನ್ನನ್ನು? ಕರೀಲಿಲ್ಲ. ಒಂದು ಸಲ ಅಪ್ಪನ ಸೇವೆ ಮಾಡುವಂತ ಆಶೆ ನನಗಿತ್ತು. ಯಾಕೆ ಕರೀಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ.
ಯಾಕೆ ಕರೀಲಿಲ್ಲ? ಯಾಕೆ? ನಿಮ್ಮಂತವರನ್ನೆಲ್ಲ ವಿಶೇಷ ಆಕರ್ಷಣೆಯಾಗಿ ಕರೆಸುವುದಲ್ವಾ? ಎತ್ತ ಕರ್ಮ ವಿಶೇಷ ಆಕರ್ಷಣೆ ದೇವ್ರೆ. ಎಲ್ಲ ಹೊತ್ತಿನಲ್ಲೂ ನೀವು ಬಂದ್ರೆ ನಿಮಗೆ ಬೆಲೆ ಉಂಟ? ನೀವೊಂದು ಬರುವ ಹೊತ್ತು ಅಂತ ಉಂಟು. ಹೌದು, ಹೊತ್ತಿಗೆ ಮಾತ್ರ ನೀವು ಬರಬೇಕು. ಈ ಹೊತ್ತಿನಲ್ಲಿ ಬಂದು ನಾನು ಮಾಡಬೇಕಾದ ಕೆಲಸ ಮಾಡಬೇಕಲ್ವಾ? ಹೌದಪ್ಪ, ಈ ಹೊತ್ತಿಗೆ ಬಂದೇ ಮಾಡಬೇಕಾದ ಕಾರ್ಯ. ಹಾಗೆ ದೇವರ ಅಪ್ಪಣೆ ಎಲ್ಲಿಯವರೆಗಿದೆ ಅಲ್ಲಿಯವರೆಗೆ ನಾವು ಮಾಡ್ತೇವೆ. ಮಾಯಾ ಯುದ್ಧವನ್ನು ಜಯಿಸುವಲ್ಲಿ ನೀನು ನಿಪುಣನಿದ್ದಿ ಅನ್ನುವ ಭರವಸೆಯಿಂದ ನಾನು ಕರೆದಿದ್ದೇನೆ. ಕಂದ, ಏನು ದೇವರೇ? ದಿನವೂ ಹಾಗೆ 13ನೇ ದಿನ ಚಕ್ರವ್ಯೂಹವನ್ನು ಬಲಿದ್ರು. ಯಾರು ಹೋಗುದು ಅಂತ ಚಿಂತೆಯಲ್ಲಿರುವಾಗ ಕರೀತಿದ್ರೆ ನಾನೇ ಹೋಗ್ತಿದ್ದೆ ಅಲ್ಲ? ಇಲ್ಲಪ್ಪ, ಕಂದನ ಅಭಿಮನ್ಯು ಹೋದ. ಹೌದೇ? ವಿಜೃಂಭಿಸದ ಇರ್ತಾನ ಅಲ್ವಾ? ಇವತ್ತು 14ನೇ ದಿನ. ನೀನು ವಿಜೃಂಭಿಸಬೇಕು ಮಗು. ಹೌದೇ? ಅದಕ್ಕಾಗಿ ಆ ಇಚ್ಛೆಯಿಂದ ನಿನ್ನನ್ನು ಈಗ ನನ್ನನ್ನು ವಿಜೃಂಭಿಸುವುದಕ್ಕಾಗಿ ಕರೆದದ್ದು. ಒಂದಾದ್ರೂ ಪುಣ್ಯ ಕೆಲಸ ಮಾಡುವಂತಹ ಯೋಗ ನನಗೆ ಬಂದದಗಿತ್ತಲ್ಲ. ಈ ಹೊತ್ತಿನಲ್ಲಿ ಪಾಂಡವರ ಪಕ್ಷಪಾತಿಯಾಗಿ ನಾನು ಯುದ್ಧ ಭೂಮಿಗೆ ತೆರಳಬೇಕು. ಬಂದಂತಹ ರಕ್ಕಸರನ್ನು ನಾನು ತಲೆ ಕಡಿಯಬೇಕು. ಯೋಚನೆ ಮಾಡಬೇಡಿ. ಸಂಬಂಧ ಎಂಬುದನ್ನು ಯೋಚನೆ ಮಾಡುವುದಿಲ್ಲ. ನಾನು ಸಂಬಂಧ ಬೇಡವೇ ಬೇಡ, ಅಗತ್ಯವಿಲ್ಲ ನಮಗೆ. ನಾನು ಈ ಕ್ಷಣ ಹೋಗಿ ತಮ್ಮ ಹೇಗೆ ವಿಜೃಂಭಿಸಿದ್ದಾರೋ ಹಾಗೆ ರಣಭೂಮಿಯಲ್ಲಿ ನಾನು ವಿಜೃಂಭಿಸ್ತೇನೆ. ನಿಮ್ಮ ಆಶೀರ್ವಾದ ಮಾತ್ರ ಸದಾ ಬೇಕು ನನಗೆ. ಖಂಡಿತ ಇದೆ. ಇಲ್ಲದಿದ್ರೆ ಬದುಕುವುದಕ್ಕೆ ಕಷ್ಟ. ಹೋಗು, ಧರ್ಮಕ್ಕೆ ಜಯವಾಗ. ಹೋಗಿ. ಆಶೀರ್ವಾದವನ್ನು ಪಡೆದಿದ್ದೇನೆ. ಇನ್ನೇನು ಬೇಕು ನಮಗೆ? ರಕ್ಷಾ ಕವಚ ನಮ್ಮ ಮೇಲೆ ಇದೆ ಅಂತಾದ್ರೆ ಯಾವ ವೈರ್ಯ ಇರಲಿ ಅಂತವರ ತಲೆ ಕಡಿದು ತಿಂದಾಡುವಂತಹ ಯೋಗ್ಯತೆ ನಮಗಿದೆ. ಈ ಕ್ಷಣವೇ ರಣಭೂಮಿಯನ್ನು ಸೇರಿ ಬಂದವರನ್ನು ಎದುರಿಸ್ತೇವೆ.
ಚೆನ್ನಾಗಿ ಗೊತ್ತು. ಆದರೂ ರಾತ್ರಿ ಕಾಲದಲ್ಲಿ ನಮ್ಮಲ್ಲಿ ಯುದ್ಧಕ್ಕಾಗಿ ಬಂದಿದ್ದೀರಿ. ಯಾಕೆ? ಕೌರವನ ಪಕ್ಷಪಾತಿಯಾಗಿ ಈ ರೀತಿಯಾಗಿ ವರ್ತನೆಯನ್ನು ಮಾಡ್ತಾ ಇದ್ದೀರಲ್ಲ, ಇದು ಸರಿಯೇ? ತಪ್ಪು ಅಂತ ನಾನು ಹೇಳ್ತಾ ಇದ್ದೇನೆ. ತಪ್ಪು ಮಾಡುವ ಯಾರೇ ಆಗಿರಲಿ, ಅಂತವರ ತಲೆ ಕಡಿದು ಚೆಂಡಾಡದಿದ್ರೆ ನಾನು ಘಟೋತ್ಕಚನಲ್ಲ. ಮಣ್ಣುಗೂಡಿಸುತ್ತ ಮುಂದೆ ಸಾಗಿ ಬಂದಾಗ ವಿದ್ಯೆಯನ್ನು ಪ್ರಕಟಿಸುವಲ್ಲಿ ಮುಂದಾದವನಿ. ಕಾಣುವುದಕ್ಕೆ ವಿಕಾರ ಸ್ವರೂಪಿ, ಎಲ್ಲೋ ಹುಟ್ಟಬೇಕಾದವ ಮತ್ತೆಲ್ಲಿಯೋ ಹುಟ್ಟಿ ಬಂದಿದ್ಯಾ? ಹೇಗೆ? ನಿನ್ನ ಮಾಯಾ ವಿದ್ಯೆ ನಮ್ಮಲ್ಲಿ ನಡೆಯೋದು. ಹೌದಾ? ನಿನ್ನನ್ನು ಯಮರಾಜ ಸಂಬಂಧ ನಮಗೆ ಹತ್ತಿರವಿದೆ. ಆದರೆ ಅರೇ ದಾನವ ನಿನ್ನ ಅಪ್ಪ ಭಾವಿಸಿದ್ಯಾ? ನನ್ನಪ್ಪ ಭೀಮಸೇನ, ಅದೇ ಚಂದ್ರವಂಶದವ. ಅದಕ್ಕೆ ಅರೇ ದಾನವ ಅಂತ ಹೇಳುದಲ್ಲ, ಗೊತ್ತಾಯ್ತಲ್ಲ? ನನ್ನಮ್ಮ ಹಿಡಿಂಬೆ. ಹೌದಾ? ರಕ್ಕಸಿ. ತಪ್ಪೇನದರಲ್ಲಿ? ವೀರ ಯೋಧರು ಯಾರು ಇರ್ತಾರೋ ಅಂತವರನ್ನು ಪ್ರೀತಿಯಿಂದ ಸಲಹುವುದಕ್ಕೆ ನನ್ನಮ್ಮ ಮುಂದೆ ಬಂದಳು. ಏನಾಯ್ತು ತಪ್ಪು? ಅದಕ್ಕೆ ಹೇಳಿದ್ದು ನಮ್ಮಲ್ಲಿ ಹುಟ್ಟಬೇಕಿತ್ತು. ಅಲ್ಲೇ ಹುಟ್ಟಿದ್ಯಲ್ಲೋ ಮಾರಿ ಸಂತಾನ. ಅಲ್ಲಿಯೇ ಹುಟ್ಟಿದ್ದು. ನೀನು ಹುಟ್ಟಿದ್ದು ಅಲ್ಲಿಯೇ, ಕಾಡಿನಲ್ಲಿಯೇ ಹುಟ್ಟಿದ್ದು. ಹಾಗಾಗಿ ನೀನು ರಕ್ಕಸ, ಗೊತ್ತಾಯ್ತಲ್ಲ? ಒಂದು ಮಾತು ಹೇಳ್ತೇನೆ, ಕೌರವನ ಪಕ್ಷ ಬಿಡು, ನಮ್ಮ ಜೊತೆ ಬಾ. ಹಿಡಿಂಬಾವನದಲ್ಲಿ ಸ್ವಲ್ಪ ಜಾಗ ಕೊಡ್ತೇನೆ, ಅಲ್ಲಿ ಇರಬಹುದು. ಇಲ್ಲದಿನ ಓಡಿಸ. ಈಗ ನಾಗನ ಮುಂದೆ ಎರೆಹುಳ ಒಂದು ತಲೆ ಎತ್ತಿತ್ತಂತೆ. ಹಾಗೆ ನೀನು ರಾತ್ರಿ ಹೊತ್ತಿನಲ್ಲಿ ಬಂದು ನಮ್ಮವರನ್ನು ದಸಗಾಡಿಸ್ಬೇಕು, ಕೊಂದು ಮುಗಿಸ್ಬೇಕು ಎನ್ನುವಂತಹ ಮಗೆ ಬಯಕೆಯಿಂದ ಬಂದದ್ದಿರಬಹುದು.
ನಮ್ಮ ಮುಂದೆ ನಿನ್ನ ಆಟ ನಡೆಯಲಾರದು. ಹೌದೇ? ಆದ ಕಾರಣ ಹೇಳ್ತೇನೆ, ಏನು? ಪಾಂಡವ ಪಕ್ಷವನ್ನು ಬಿಟ್ಟು ನಮ್ಮೊಂದಿಗೆ ಬಂದೆ ಅಂತಾದರೆ ನೀನೇ ಉಳಿಗಾಲ. ಪಕ್ಷ ಬಿಡುವುದಕ್ಕಾಗುವುದಿಲ್ಲ. ನಿನ್ನ ಮಾತು ಸೊಕ್ಕಿನಲ್ಲ. ಪುತ್ರ ಸರಿ ಏನು ಎಂದು ನೀನು ಪಾಂಡವರ ಪಕ್ಷವಾಗಿ ಸಮರಕ್ಕಾಗಿ ಬಂದಿದ್ದೆ. ಹೌದು, ನಮ್ಮ ಮಾರನ್ನೆಲ್ಲ ಕೊಂದೆ. ಈ ಪಾತ್ರಕ್ಕೆ ನೀನು ಬೇರೆಯಾದಿರು. ಯಾಕೆ? ಮಾಯಾ ವಿದ್ಯೆಯನ್ನು ನೀನಪ್ಪನೇ ಬಲ್ಲವನಲ್ಲ. ನಿನಗಿಂತ ಮೊದಲು ನಾವು ಹುಟ್ಟಿದ್ದೇವೆ. ಇರಬಹುದು. ಏನು ಮಾಡಿದ್ದೇವೆ ಎಂಬುದನ್ನು ನೋಡಿದ್ರೆ ಇಂದು ನಾವು ಸ್ವತಂತ್ರ ಸಮರವನ್ನ ಮಾಡುದು. ಮಾಯಾ ವಿದ್ಯೆಗಳನ್ನ ಮಾಡಿ ಎಷ್ಟೋ ಮಂದಿ ಅನ್ನು ಗೆದ್ದವರು ನಾವಾಗಿದ್ದೇವೆ. ಇಂದಿನ ಸಮಯದಲ್ಲಿ ಪಾಂಡವರಿಗೆ ಛೇದನೆ ತರಬೇಕೆಂಬ ಉದ್ದೇಶಿಸುತ್ತೇವೆ. ಸಮರವನ್ನು ಮುಂದುವರಿಸಿದರೆ ನಿನ್ನ ಶಿರವನ್ನು ಹಿಂದಿನ ಕಥೆ ನೆನಪುಂಟ ನಿನಗೆ? ಗೊತ್ತು. ನಿನ್ನ ಅಣ್ಣ ಬಕಾಸುರ 12 ಕಂಡುಗಾಕ್ಯ ಅಣ್ಣವನ್ನು ಉಂಟಾ ಇದ್ರಂತ. ಅದಕ್ಕೆ ಬೇಕಾದಂತಹ ಸಿಹಿ ಪದಾರ್ಥಗಳು, ಆಮೇಲೆ ಒಬ್ಬ ಆಳು, 2 ಎತ್ತು, ಇಷ್ಟನ್ನೆಲ್ಲ ಮುಕ್ತಾ ಇದ್ದಂತಹ ಅಣ್ಣನಿಗೆ ಸರಿಯಾದಂತಹ ಬುದ್ಧಿಯನ್ನು ಕಲಿಸಿದವ ಯಾರು? ನನ್ನಪ್ಪ ಭೀಮಸೇನ. ನಿನ್ನ ಅಣ್ಣ ಎಷ್ಟು ಉಣ್ತಾನೋ ಅಷ್ಟೇ ವಸ್ತುವನ್ನು ನನ್ನಪ್ಪನು ಉಂಡಿದ್ದಾನೆ. ಆಮೇಲೆ ಮುಷ್ಟಿ ಹಿಡಿದು 3 ಸಲ ಗುದ್ದಿದ್ದು ಅವ ಇಹಲೋಕ ತ್ಯಾಜಿಸಿದ, ಯಮಲೋಕವನ್ನು ಸೇರಿದ. ಆ ಕತೆ ನೆನಪಿಟ್ಟು ಈ ರಾತ್ರಿ ಕಾಲದಲ್ಲಿ ಯುದ್ಧಕ್ಕೆ ಬರಬೇಕು. ನಾನೇನು ಏನೋ ನಾನು ಘಟೋತ್ಕಚ ಭೀಮನ ಪುತ್ರ, ಮಾಯಾವಿಯೇ ನಾನು. ನೀನೆಷ್ಟು ಮಾಯಾವಿಯೋ ಅದಕ್ಕಿಂತ ಇಮ್ಮಡಿಯಾದಂತಹ ಮಾಯಾ ಯುದ್ಧ ನನಗೆ ಗೊತ್ತು. ಹಾಗಾಗಿ ಹೇಳ್ತಾ ಇದ್ದೇನೆ, ಕೌರವನ ಪಕ್ಷ ಬಿಡು, ನಮ್ಮ ಜೊತೆ ಬಾ, ಬದುಕುವುದಕ್ಕೆ
ಇಷ್ಟರ ತಳಕಡಿನಲ್ಲಿ ಹೋರಾಟವನ್ನು ನಿಲ್ಲಿಸಿಕೊಂಡು ಬಂದೆ. ಏನು ಅಳಿಯ ಸಂಬಂಧಿಕ ಹೌದು ಬೇಡ ಸಮರ. ಯಾಕೆ ಬದುಕುದಾದ್ರೆ ನನ್ನ ಜಾತಿ ಭಾಗ ಬದುಕಲಿ, ಸಂಬಂಧ ಬೇಡವೇ ಬೇಡ. ಗೊತ್ತಾಯ್ತು. ಏನು ಯುದ್ಧದಲ್ಲಿ ಸಂಬಂಧ ಇಲ್ಲ ಎಂಬುದು ಹೀಗಲ್ಲ ಗೊತ್ತು, ಮೊದಲೇ ಗೊತ್ತಿತ್ತು. ಹೌದಾ? ಆದ್ರೂ ನೀನು ಬದುಕುದಿದ್ರೆ ಇನ್ನು ಬದುಕೆ ಉಳಿಯಬೇಕು. ನೋಡೋಣ, ದಾರಿ ಉಂಟ ನೋಡ್ತೇನೆ. ಅದಕ್ಕಾಗಿ ಎಷ್ಟು ಸಮಯ ನಾನು ಬಿಟ್ಟೆ, ಆದ್ರೂ ಈಗ ಉಳಿಸುವುದಿಲ್ಲ. ಬಂದವ ಸಾಮಾನ್ಯನಲ್ಲ, ನಾನು ಬಕಾಸುರನ ತಮ್ಮ, ನಿನ್ನ ಶಿರೋ ತಲೆ ಕಳೆದಿದ್ದೇನೆ, ಕೈಯಲ್ಲಿ ಉಳಿದಿದ್ದೇನೆ. ಬಿಸಾಡಿದ್ರೆ ಪ್ರಯೋಜನವಿಲ್ಲ, ಮರಿರಾಯಿಗಳು ತಿಂದಾವು. ಹಾಗಾದ್ರೆ ನೀವು ಒಬ್ಬರಿಗೆ ಕಾಣಿಕೆ ಆಗಿ ಕೊಡಬೇಕು. ಯಾರಿಗೆ? ಅವನಿಗೆ. ಹೋಗ್ತೇನೆ ಅಲ್ಲಿಗೆ. ಭಾಗವತರ ಅಲ್ಲ, ಆಗ್ತಾರೆ. ಇನ್ನು ಮುಂದೆ ಆಗುವುದಕ್ಕಿದೆ. ನಿನ್ನ ಅಪ್ಪ ಅಡುಗೆ ಭಟ್ಟ ಅಲ್ವಾ? ಹೌದು, ಎರಡೂ ಕಲಿಯುದು. ಉದ್ಯೋಗಕ್ಕೆ ಉಪಯೋಗಕ್ಕೆ ಬರ್ತದೆ. ಏನೋ ಒಂದು ಕಾಗೆ ಸ್ವರದಲ್ಲಿ ಕಾಗೆಯ ಸ್ವರವು, ಕೋಗಿಲೆಯ ಸ್ವರವು ಆಮೇಲೆ ಗೊತ್ತಾಗ್ತದೆ. ನಿನಗೆ ಯಾವುದು ಗೊತ್ತಾಗುದಿಲ್ಲ, ನಿನಗೆ ಅದೂ ಬರುವುದಿಲ್ಲಲ್ಲ ಪಾಪಿ ಮಗಲೇ. ಏಯ್, ನೀನೊಬ್ಬ ರಾಜನ ಹೇಳಿಕೊಳ್ತಾ ಇದೆಯಲ್ಲ, ಚಕ್ರವರ್ತಿ ನಾನು. ಹಸ್ತಿನಾವತಿಗೆ ಯಾರಪ್ಪನ ಗಂಟು? ಅವ ಕುರುಡ ಮೇಲೆ ಕೂತಿದ್ದಾನೆ, ಅವನನ್ನು ಅಲ್ಲಿಯೇ ಕುಳ್ಳಿರಿಸಿ ನಾನು ಅಂತ ಹೇಳ್ತಾ ಇದ್ದೀಯಲ್ಲ. ನಾಚಿಕೆ ಆಗುದಿಲ್ಲ ನಿನಗೆ? ಮಾನ ಮರ್ಯಾದೆ ಏನಾದ್ರೂ ಬೇಕು, ಗೊತ್ತಾಯ್ತಲ್ಲ? ಮುಖದಲ್ಲಿ ಸಿಪ್ಪೆ ಉಂಟೇನ ನಿನಗೆ? ಹೇಳಿಕೊಳ್ತಾ ತಿರುಗುತ್ತಾ ಇದೆಯಲ್ಲ. ನಾನು ಮಾತಿನವಲ್ಲ, ನಾನು ಅದಕ್ಕೂ ಆಗ್ತದೆ ಇದಕ್ಕೂ ಆಗ್ತದೆ. ಎಂತದಕ್ಕೆ ಆಗ್ತದೆ? ಯಾವುದಕ್ಕೂ ನಿನಗೆ ಮಾತನಾಡುವ ಚಟ ಉಂಟು, ನನ್ನಲ್ಲಿ ಮಾತಾಡೋ. ಎದುರಿಗಿದ್ದವರನ್ನು ಮಾತಿನಲ್ಲಿ ಮೋಡಿ ಮಾಡುವುದು ಹೇಗೆ? ಯಾವುದೋ ಒಂದು ಅಪಶಬ್ದವನ್ನು ಎತ್ತಿ ಅವರನ್ನು ನೆಲನೋಟಕ್ಕೆ ನಾದಿಸಿ ನಾನೊಬ್ಬ ದೊಡ್ಡ ಜನ. ಎಲ್ಲಿಗೋ ದೊಡ್ಡ ಜನ ನೀನು. ನಿನ್ನ ಮುಖವೇ, ಮುಖದಲ್ಲೊಂದು ತುಂಡು ಮೂಗು, ಅದರ ಕೆಳಗೊಂದು ಪೊದೆಯಷ್ಟು ಬೆಳೆದ ಮೀಸೆ, ಮೀಸೆಗೆ ಮೇಲೆ ಕೈ ಹಾಕಿ ತಿರುಗಿಸ್ತಾ ಇದೆಯಲ್ಲ. ನಾಚಿಕೆ ಆಗುದಿಲ್ವಾ? ಆಗುದಿಲ್ವೇನೋ? ನಿನ್ನ ಒಂದು ಕೈ ಮುರಿದೇನು ಗೊತ್ತಾ? ಏನಂತ ಭಾವಿಸಿದ್ಯೋ? ಕುಂತಿ ಮಗುವನ್ನು ಪಡೆದರು ಅಂತ ವಿಷಯವನ್ನು ತಿಳಿದು ನಿನ್ನ ಅವ್ವೇ ಗಾಂಧಾರಿ ಬಸುರಿಯಾದವಳು ಹೊಟ್ಟೆ ಹಿಡಿದುಕೊಳ್ಳ ಹೀಗೆ. ಆವಾಗ ಒಂದೊಂದೇ ತುಂಡು ಬೀಳುವುದಕ್ಕೆ ಪ್ರಾರಂಭ ಆಯಿತು. ಪುಡುಕು 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 ಪುಡುಕು.
ಎಷ್ಟು 101 ತುಂಡು ಬಿತ್ತಲ್ವಾ? ಆ 101 ತುಂಡನ್ನು ಏನು ಮಾಡಿದ್ದೋ, ಒಂದು ಮಡಕೆ ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಬೆಣ್ಣೆ ತುಪ್ಪ ಸುರಿದು ಆಮೇಲೆ ಅದನ್ನು ಜೋಪಾನವಾಗಿ ಇರಿಸಿದ್ದು. ಆಮೇಲೆ ಜೀವ ಕಳೆ ಬಂತು ನಿಮಗೆ. ಮೊದಲು ನಿನಗೆ ಜೀವ ಕಳೆ ಬಂತು. ಎಡಗೈಯನ್ನು ಪುಸ್ತಕ ಮಡಿಕೆಯಿಂದ ಹೊರಗೆ ಹಾಕಿದ್ಯಲ್ಲ, ಮರ್ಯಾದೆ ಕೆಟ್ಟವನೇ. ಮಾತಾಡೋ ನೀನು ಮಾತನಾಡಬೇಕು. ನೀನು ಮಾತನಾಡದಿದ್ರೆ ಯಾವುದೂ ನಡೆಯುವುದಿಲ್ಲ. ಕೆಲಸ ಒಳ್ಳೆಯದೇ ಮಾಡ್ತೀನಿ, ಹೆಸರು ಒಳ್ಳೆಯದೇ ಉಂಟು. ದುರ್ಯೋಧನ. ಏನು ದನ ತಾಗಿದ್ದು ನಿನಗೆ? ಯಾವ ದನ ತಾಗಿದ್ದು? ಯಾವ ದನ ತಾಗಿದ್ದು? ದುರ್ಯೋಧನ. ದನ ಇದರಿಂದ ಹೋಗುವಾಗ ಕಣ್ಣಿಗೆ ಕಾಣುವುದಿಲ್ವ ನಿನಗೆ? ಅದನ್ನು ನಿನ್ನ ಹೆಸರು ಸೇರಿಸಿದ್ಯಾ? ಮರ್ಯಾದೆ ಬಿಟ್ಟವನೇ, ನಾಚಿಕೆ ಇಲ್ಲದವನೇ. ಏನು ದನ ತಾಗಿದ್ದ, ಎತ್ತು ತಾಗಿದ್ದ? ಏನು ಹೇಳು, ಮಾತಾಡು. ಈ ದೊಡ್ಡ ದೊಡ್ಡ ರಾಜರ ಬಳಿಗೆ ಹೋಗುವಾಗ ಪ್ರಜೆಗಳೆಲ್ಲ ಹೇಗೆ ಹೋಗ್ತಾರೆ ಗೊತ್ತಾ? ಏನಾದರೂ ಒಂದು ಕಾಣಿಕೆಯನ್ನು ಕೈಯಲ್ಲಿ ಹೊತ್ತುಕೊಂಡು ಹೋಗ್ತಾರೆ. ಅದು ರಾಜನಿಗೆ ಕೊಡುವುದಕ್ಕೆ ಕಾಣಿಕೆ, ಗೊತ್ತಾಯ್ತಲ್ಲ? ಹಾಗೆ ನಿನ್ನ ಬಳಿಗೆ ನಾನು ಬಂದಿದ್ದೇನೆ. ನೀನು ರಾಜ ಅಂತ ಭಾವಿಸಿ ಬಂದದ್ದಲ್ಲ, ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿದ್ದಂತ ಬಂದಿದ್ದೇನೆ. ನೋಡಿಲ್ಲಿ, ನಿನಗೆ ಕಾಣಿಕೆಯಾಗಿ ತಂದಿದ್ದೇನೆ. ಏನು ಗೊತ್ತಾ? ಆಲಂಬುಷನ ತಲೆ ನಿನಗೆ ಕಾಣಿಕೆಯಾಗಿ ಒಪ್ಪಿಸಿದ್ದೇನೆ. ನಿನಗೆ ಇನ್ನೂ ಒಂದು ಬಹುಮಾನ ಕೊಡ್ಲಿಕ್ಕೆ ಯಾವುದು ಗೊತ್ತಾ? ನಿನ್ನ ಮಿತ್ರ ಇದ್ದಾನಲ್ಲ ಕರ್ಣ, ಅವನ ತಲೆಯನ್ನು ಕಡಿದು ನಿನಗೆ ಕಾಣಿಕೆಯಾಗಿ ಕೊಡದಿದ್ರೆ ಮಾತಾಡೋ. ನಾನು ಹೋದ ಮೇಲೆ ಏನಾದರೂ ಮಾತಾಡಿದ ಒಂದು ಮನೆಗೆ ಸಿಗಿತ್ತು. ಅಷ್ಟೆಲ್ಲ ಅಷ್ಟೆಲ್ಲ ಭಂಗಿಸುವಾಗ ಸುಮ್ಮನೆ ಬಾಯಿ ನಿಮಗೆ ನನ್ನ ಒಂದು ಚಂದ ಕಾಣಬೇಕು ಅಂತ ಉಂಟಲ್ಲ. ಅವನ ಕೈಯಲ್ಲಿ ಕತ್ತಿ ಉಂಟು, ಮತ್ತೊಂದು ಕೈಯಲ್ಲಿ ತಲೆ ಉಂಟು. ಬಹುಶಃ ಇನ್ನೊಂದು ಕೈಯಲ್ಲಿ ನನ್ನ ತಲೆ ಇರಬೇಕು ಅಂತ ಅಲ್ವಾ? ಮತ್ತೆ ಒಂದು ಸ್ವಾಮಿ, ಯಾರಿಗಾದ್ರೂ ಸಿಟ್ಟು ಬಂದು ಬೈಯುವಾಗ ನಾವು ಹೂ 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 ಅಂತ ಹೇಳಬಾರ್ದು. ಸುಮ್ಮನೆ ಹೇಳಿದ್ರೆ ಅವರು ಬೈದದ್ದನ್ನು ನಾವು ತೆಕ್ಕೊಂಡಾಗಾಯ್ತು. ಗೊತ್ತಿಲ್ಲದೆ ಇದ್ದವರಿಗೆ, ಪಾಪ ಅವರಿಗೆ ಗೊತ್ತಿಲ್ಲ. ಯಾರಿಗೋ ಬೈತಾರೆ, ಇವ ಹತ್ತಿರದಲ್ಲಿ ನಿಂತಿದ್ದಾನೆ ಅಷ್ಟೇ ಆಗುವುದು. ನಾವು ಹೂಗುಟ್ಟಿದ್ರೆ ಕ್ರಯ ಕೊಟ್ಟು ತೆಕ್ಕೊಂಡಾಗಾಯ್ತು. ಏನು ಮಾಡುವ, ನಮ್ಮ ಪ್ರಾರಬ್ಧ. ಕೇಳಲಿಕ್ಕೆ ಉಂಟಲ್ಲ 2 ಕಿವಿ, ಅವರಿಗೆ ಹೇಳಲಿಕ್ಕೆ ಒಂದು ನಾಲಿಗೆ ಉಂಟು ಅಲ್ಲ, ಅರ್ಥಾರ್ಥ ಸಂಬಂಧ ಉಂಟು. ಅವ ಹೇಳಿದ್ದು ನನ್ನದು ತುಂಡು ಮೂಗಂತೆ. ಅವ ಕನ್ನಡಿಯಲ್ಲಿ ನೋಡಿದ್ದಾನೆ ಅವನ ಮೂಗು, ಆ ದೊಡ್ಡ ಜಾತಿಯ ಕಪ್ಪೆ ಹಾಗುಂಟು ಅವರ ಮೂಗು. ಅವ ನನ್ನ ಮೀಸೆಯನ್ನು ಪೊದೆ ಮೀಸೆ ಅಂತ ಹೇಳುವುದು. ಅವನ ಮೀಸೆ ಅಲ್ಲ, ಅದು ಚಮರಿ ಮೃಗದ ಬಾಲದ ಹಾಗುಂಟದು, ಅದು ಮೀಸೆ. ಅದು ಅಯ್ಯೋ, ಅವನ ಬಾಯಿಯಲ್ಲಿರುವ ಹಲ್ಲನ್ನು ನೋಡಿದ್ರೆ ಆ ಹಸಿಯೇನು ಬಿಸಿಯೇನು ಅಂತ ಗೊತ್ತಿಲ್ಲ. ಹೆಂಗ್ 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 ಅಂತ ಹೇಳ್ತಾನವ. ನನ್ನನ್ನು ಹೇಳ್ತಾನವ, ರಕ್ಕಸಿ ಮಗ ಸಾಯ್ಲಿ. ನನ್ನ ಆತ್ಮೀಯನ ತಲೆ ಕಡ್ದು ನನ್ನ ಎದುರೇ ತೋರಿಸಿ ನೋಡಿದಿರಾ? ಇವ ಪಾಪ ನಮಗೆ ಬೇಕಾಗಿ ಎಷ್ಟು ಕೆಲಸ ಮಾಡಿದ. ಇವನ ತಲೆಯನ್ನು ನನ್ನ ಕಾಲಡಿಗೆ ಬಿಸಾಡಿ ಹೋದಲ್ಲ. ಇವನಿಗೊಂದು ವೀರಕಮ್ಮ ನೆಡಲೇಬೇಕು, ಒಂದು ಸಂಸ್ಮರಣೆ ಆಗಬೇಕು. ನೋಡುವ, ಒಂದೊಳ್ಳೆ ಕಾರ್ಯಕ್ರಮ ಇವನ ಮರಣಕ್ಕಾದರೂ ನನಗೆ ಮಾಡಬೇಕು ಅಂತ.